ನಾವು ಬಕ್ರೀದ್ ಇವತ್ತು ನಾಡಿನೆಲ್ಲೆಡೆ ಬಕ್ರೀದನ್ನು ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತೆ. ಬಕ್ರೀದ್ಗೆ ಸಂಬಂಧಪಟ್ಟಂಥ ಒಂದು ಇವತ್ತಿನ ಮುಂಜಾನೆಯ ಸುದ್ದಿ ಇದೆ. ಆ ಸುದ್ದಿಯನ್ನು ನೋಡಿಕೊಂಡು ನಾನು ಮತ್ತೆ ವಿಚಾರಕ್ಕೆ ಬರ್ತೇನೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಇಂದು ಕರಾವಳಿಯಾದ್ಯಂತ ಆಚರಿಸಲಾಯಿತು. ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರ ಹೊರಡಿಸಿದ ಹೊಸ ಮಾರ್ಗಸೂಚಿಯಂತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯಾದ್ಯಂತ ಹಬ್ಬವನ್ನು ಆಚರಿಸಲಾಯಿತು. ಇಂದು ಬೆಳಗ್ಗೆ 6:30ಕ್ಕೆ ಕೆಲವು ಮಸೀದಿಗಳಲ್ಲಿ ಈದ್ ನಮಾಜ್ ಮತ್ತು ಖುತ್ಬಾ ಆರಂಭಗೊಂಡಿದೆ. ಕಳೆದ ಬಾರಿಯೂ ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರ ಕೆಲವೊಂದು ನಿರ್ಬಂಧ ಹೇರಿದ್ದರಿಂದ ಹಬ್ಬದ ಸಂಭ್ರಮವಿರಲಿಲ್ಲ. ಆದರೆ ಈ ಬಾರಿ ಹೊಸ ಮಾರ್ಗಸೂಚಿಯನ್ನ ಪಾಲಿಸುವುದರೊಂದಿಗೆ ತುಸು ಸಂಭ್ರಮ ಕಂಡುಬಂತು. ಆಯಾ ಮಸೀದಿಗಳಲ್ಲಿ ಸೇರುವ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 50% ಮೀರದಂತೆ ಹಂತ ಹಂತವಾಗಿ ಸಾಮೂಹಿಕ ನಮಾಜ್ ಈದ್ ಖುತ್ಬಾ ನೆರವೇರಿಸಬೇಕು ಎಂದು ರಾಜ್ಯ ಸರ್ಕಾರ ಸೂಚಿಸಿದ ಮೇರೆಗೆ ಎಲ್ಲ ಮಸೀದಿಗಳಲ್ಲಿ ಅದನ್ನು ಪಾಲಿಸಲಾಯಿತು. ಅದರಂತೆ ಮಂಗಳೂರಿನ ಬಾವುಟಗುಡ್ಡೆಯ ಈದ್ಗಾ ಮಸೀದಿಯಲ್ಲಿ ಸರಳ ರೀತಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಸರ್ಕಾರ ಹಾಗೂ ಜಿಲ್ಲಾಡಳಿತದ ಮಾರ್ಗಸೂಚಿಯಂತೆ ಆಯಾ ಮಸೀದಿಗಳಲ್ಲಿ ಸೇರುವ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 50% ಮೀರದಂತೆ ಹಂತ ಹಂತವಾಗಿ ಸಾಮೂಹಿಕ ನಮಾಜ್ ನೆರವೇರಿಸಲಾಯಿತು. ಇನ್ನು ಮಾಸ್ಕ್ ಧಾರಣೆ ಕಡ್ಡಾಯ, 65 ವರ್ಷ ಪ್ರಾಯ ಮೇಲ್ಪಟ್ಟವರು ಮತ್ತು 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಸಾಮೂಹಿಕ ನಮಾಜ್ನಲ್ಲಿ ಭಾಗವಹಿಸುವಂತಿಲ್ಲ. ಕೋವಿಡ್ ಮಾರ್ಗಸೂಚಿ ಪಾಲಿಸುವಂತೆ ರಾಜ್ಯ ಸರ್ಕಾರ ನಿರ್ದೇಶನ ಕೂಡ ನೀಡಿತ್ತು. ربنا آتنا في الدنيا حسنة اللهم اغفر لنا ولإخواننا غلا للذين آمنوا ربنا إنك رؤوف رحيم. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಇದು ಬಕ್ರೀದ್ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಕರಾವಳಿ ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಒಂದು ಬಾರಿ ಸಂಭ್ರಮದಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಬಕ್ರೀದನ್ನು ಆಚರಿಸಲಾಗ್ತಾ ಇದೆ. ಮತ್ತು ಇವತ್ತು ಬೆಳಗಿನಿಂದಲೇ ನೀವು ಈಗಾಗಲೇ ವಿಜುವಲ್ನಲ್ಲಿ ನೋಡಿದಾಗೆ, ಸುದ್ದಿಯಲ್ಲಿ ನೋಡಿದಾಗೆ ಬೆಳಗಿನಿಂದಲೇ ಎಲ್ಲ ಮಸೀದಿಗಳಲ್ಲಿ ಬಾರಿ ಶ್ರದ್ಧಾ ಭಕ್ತಿ ಮತ್ತು ಸಂಭ್ರಮ ಜೊತೆಗೆ ತುಂಬ ಶಿಸ್ತುಬದ್ಧವಾಗಿ ಮತ್ತು ಕೋವಿಡ್ನ ಎಲ್ಲ ನಿಯಮಾವಳಿಗಳನ್ನು ಪ್ರೋಟೋಕಾಲ್ಗಳನ್ನು ಪಾಲಿಸಿಕೊಂಡು ಇವತ್ತಿನ ಪ್ರಾರ್ಥನಾ ಕಾರ್ಯಕ್ರಮಗಳು ನಡೆದಿದೆ. ಸೊ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಈಗಾಗಲೇ 2 ದಿವಸಗಳ ಮೊದಲೇ ಎಲ್ಲ ಮಸೀದಿಯ ಪ್ರಮುಖರು, ಜಮಾತನ ಪ್ರಮುಖರು ಮತ್ತು ಧಾರ್ಮಿಕ ಪ್ರಮುಖರನ್ನು, ಮುಸ್ಲಿಂ ಸಮುದಾಯದ ಧಾರ್ಮಿಕ ಪ್ರಮುಖರ ಜೊತೆಗೆ ಅಲ್ಲಲ್ಲಿ ಮಾತುಕತೆಗಳನ್ನು ನಡೆಸಿ ಈ ಬಾರಿ ಕೋವಿಡ್ನ ಈ ಒಂದು ಲಾಕ್ಡೌನ್ನ ಪ್ರಕ್ರಿಯೆ ಅಥವಾ ಅನ್ಲಾಕ್ ಪ್ರೊಸೀಜರ್ ಏನಿದೆ ಅವೆಲ್ಲ ಈಗಷ್ಟೇ ತೆರೆದುಕೊಂಡಿದೆ. ಹಾಗಂತ ನಾವು ದೊಡ್ಡ ಮಟ್ಟದಲ್ಲಿ ಸಭೆ ಸೇರಿ ಅಥವಾ ಜನಜಂಗುಳಿ ಮಾಡಿ ಯಾವುದೇ ರೀತಿಯಾಗಿ ಮತ್ತೆ ಕೋವಿಡ್ ಅದು ಪಸರಿಸದ ಹಾಗೆ ಅಥವಾ ನಾವು ಸಾಮಾನ್ಯವಾಗಿ ಕೋವಿಡ್ನ ಸಂದರ್ಭದಲ್ಲಿ ಹೇಳುವಂಥದ್ದೇನು, ಕೋವಿಡ್ನ ವೈರಸ್ನ ಚೈನ್ ಬ್ರೇಕ್ ಮಾಡಬೇಕು, ಜನಜಂಗುಳಿ ಸೇರಬಾರದು ಅಂತ. ಸೊ ಹಾಗಾಗಿ ಈ ರೀತಿಯ ಮುನ್ನೆಚ್ಚರಿಕೆ, ಯಾಕಂದರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಅನೇಕ ಧಾರ್ಮಿಕ ಮುಸ್ಲಿಂ ಧಾರ್ಮಿಕ ನಾಯಕರುಗಳ ಜೊತೆಗೆ ಅಥವಾ ಜಮಾತನ ಮುಖಂಡರುಗಳ ಜೊತೆಗೆ ಅಥವಾ ರಾಜಕೀಯ ಮುಖಂಡರುಗಳ ಜೊತೆಗೆ ಈ ಹಿಂದೆಯೇ, ಯಾಕಂದರೆ ಕಳೆದ 2-3 ದಿವಸಗಳಿಂದ ಸಮಾಲೋಚನೆಗಳನ್ನು ನಡೆಸಿಕೊಂಡು ಬಂದಿತ್ತು. ಆ ಒಂದು ಸಮಾಲೋಚನೆಯ ಪರವಾಗಿ ಸಮಾಲೋಚನೆಯಿಂದಾಗಿಯೇ ತುಂಬ ಶಿಸ್ತುಬದ್ಧವಾಗಿ ಮತ್ತು ಭಾರಿ ವ್ಯವಸ್ಥಿತವಾಗಿ ಇವತ್ತಿನ ಈ ಒಂದು ಬಕ್ರೀದ್ ಕಾರ್ಯಕ್ರಮ ಅಥವಾ ಬಕ್ರೀದ್ ಆಚರಣೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಈಗ ಇನ್ನೂ ಕರಾವಳಿಯಲ್ಲಿ ಮಳೆಗಾಲ ಅಥವಾ ಆಷಾಢ ತಿಂಗಳು ಮುಗಿಯೋ ಹೊತ್ತಿಗೆ ಒಂದೊಂದೇ ಹಬ್ಬ ಹರಿದಿನಗಳು, ಅದು ನಾಗರ ಪಂಚಮಿಯಿಂದ ಆರಂಭ ಆಗುತ್ತೆ. ಆಮೇಲೆ ಕೃಷ್ಣಾಷ್ಟಮಿ ಅಥವಾ ಚೌತಿ, ಗಣೇಶ ಚತುರ್ಥಿ, ಆ ಸಂದರ್ಭದಲ್ಲೂ ಕೂಡ
ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಸೇರಬಾರದು ಅನ್ನುವಂಥದ್ದು ಸರ್ಕಾರದ ಏನು ಆಶಯವಾಗಿದೆ. ಯಾಕಂತ ಹೇಳಿದ್ರೆ ಜನ ಒಂದು ಶಿಸ್ತು ಪಾಲಿಸಿಕೊಂಡು ಮತ್ತು ಸಾಮಾಜಿಕ ಅಂತರವನ್ನು ಪಾಲಿಸಿಕೊಂಡು ಏನು ತಮ್ಮ ಉತ್ಸವ, ಜಾತ್ರೆ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆಸಬೇಕು ಅನ್ನೋದು ಸರ್ಕಾರದ ಆಶಯ. ಸೊ ಈ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಕುಂಜಿ ಅವರು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ಕುಂಜಿ ಅವರೇ ನಮಸ್ಕಾರ. ಹಲೋ, ನಮಸ್ತೆ ಮೊಹಮ್ಮದ್ ಕುಂಜಿ ಅವರೇ. ನಮಸ್ತೆ ಧಾರ್ಮಿ ಅವರೇ ನಮಸ್ಕಾರ. ಧಾರ್ಮಿ ಅವರಿಗೆ ನಮಸ್ಕಾರ. ಈದ್ ಹಬ್ಬದ ಶುಭಾಶಯಗಳೆಲ್ಲ ಜಾತಿ ಧರ್ಮ ಪಂಗಡದವರಿಗೆ ಈ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನೀವು ಈ ದೇಶಕ್ಕೆ ಈ ಜಗತ್ತಿಗೆ ಹುಟ್ಟಿದಾಗಲಿ ಜಗತ್ತಿನಲ್ಲಿ ಪ್ರಥಮ ಆದ್ಯತೆ ನಾವು ನೀಡಬೇಕಾದ ಮನುಷ್ಯರಿಗೆ, ಮಾನವರಿಗೆ. ಹೌದು. ಮಾನವರು ಒಳ್ಳೆಯದಾದ್ರೆ ಮಾತ್ರ ಜಗತ್ತು ಒಳ್ಳೆಯದಾಗ್ತದೆ. ಮಾನವರನ್ನು ಕೈ ಬಿಟ್ಟು ಯಾವುದೇ ಅಭಿವೃದ್ಧಿ, ಯಾವುದೇ ಧರ್ಮ ಇಲ್ಲ. ಮೂಲ ಮನುಷ್ಯ. ಹೌದು. ದೇವರಿಗೆ ಹತ್ತಿರವಾಗಬೇಕಾದ್ರೆ ಮಾನವರಿಗೆ ಹತ್ತಿರವಾಗಬೇಕು ಮೊದಲು. ಖಂಡಿತ. ಮಾನವರನ್ನು ಕೈ ಬಿಟ್ಟು ದೇವನಿಗೆ ಹತ್ತಿರ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ಈ ಇಬ್ರಾಹಿಂ ಅಲೈಹಿಸ್ಸಲಾಂ, ಹಜರತ್ ಇಬ್ರಾಹಿಂ ರವರು ಪ್ರತಿಯೊಂದು ಧರ್ಮದವರು ಗೌರವಿಸುವಂತಹ ಒಂದು ವ್ಯಕ್ತಿತ್ವ. ಅಬ್ರಹಾಂ ಅಂತ ಹೇಳ್ತಾರೆ ಕ್ರೈಸ್ತ, ಯಹೂದಿ ಧರ್ಮದಲ್ಲಿ. ಅದೇ ರೀತಿ ಇಬ್ರಾಹಿಂ ಎಂಬ ಪದದಿಂದ ಬ್ರಾಹ್ಮಣ ಎಂಬ ಪದವು ಕೂಡ ಈ ಇಬ್ರಾಹಿಂನಿಂದ ಬಂದದ್ದು ಅಂತ ಉಲ್ಲೇಖ ಇತಿಹಾಸಕಾರರು ಹೇಳ್ತಾರೆ, ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ದರಿಂದ ಈ ಇಬ್ರಾಹಿಂ ಅಂತ ಹೇಳಿದ್ರೆ ಅದು ಎಲ್ಲ ಧರ್ಮೀಯರಿಗೂ ಸಲ್ಲುವಂತಹ ಒಬ್ಬ ವ್ಯಕ್ತಿತ್ವ. ಆದ್ದರಿಂದ ಈಗ ಈ ಈದುಲ್ ಅಜ್ಹಾ ಇಡೀ ಎಲ್ಲ ಮಾನವ ಕುಲಕ್ಕೆ ಶುಭ ಹಾರೈಸಬೇಕಂತ ಒಂದು ಹಬ್ಬ. ಈ ಇಬ್ರಾಹಿಂ ಅವರನ್ನು ಅಲ್ಲಾಹನು ದೇವನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿ ಏನೋ ಮಕ್ಕಳಿಗೆ ಅನ್ನೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನನಗೊಂದು ಮಗುವಾದ್ರೆ ಅದನ್ನು ನಿನ್ನ ಮಾರ್ಗದಲ್ಲಿ ಬಲಿಯಲು ಕೂಡ ಸಿದ್ಧ ಅಂತ ಅವ್ರು ಹೇಳ್ತಾರೆ. ಆಗ ಅವರಿಗೆ ಮಕ್ಕಳಾಗ್ತದೆ. ಆ ಮಗು ದೊಡ್ಡದಾದ ಮೇಲೆ, ಸ್ವಲ್ಪ ದೊಡ್ಡದಾದ ಮೇಲೆ ಇವರು ಅದನ್ನು ಹರಕೆ ಇದನ್ನು ಮರೆತು ಬಿಡ್ತಾರೆ. ಇಬ್ರಾಹಿಂ ರವರಿಗೆ ಆಗ ದಿವ್ಯ ದರ್ಶನ ಆಗ್ತದೆ. ಏನು ನೀವೊಂದು ಹರಕೆ ಇಟ್ಟಿದ್ದೀರಲ್ಲ, ಏನು ಮಾಡ್ತೀರಿ ಅಂತ ಹೇಳಿ. ಮಗ ಬೆಳೆದು ಬರ್ತಿರುವಂತಹ ಸುಂದರ ಸೌಂದರ್ಯ ಉಳ್ಳಂತ ಮಗು ಬಲಿಯರ್ಪಿಸ್ಲಿಕ್ಕಲ್ಲ, ಏನ್ ಮಾಡುದು ಅರ್ಕತ್ತರಿಯಲ್ಲಿ ತಿಳ್ಕೊತಾರೆ. ದೇವನ ಆ ವಾಗ್ದತ್ತವನ್ನು ಅವನಿಗೆ ಮಾಡಿದಂತಹ ಏನು ಆ ವಾಗ್ದಾನ ಇದೆ ಅದನ್ನು ಪೂರ್ತಿಗೊಳಿಸಬೇಕಂತ ಒಂದು ಸ್ಥಿತಿ. ಅದೇ ರೀತಿ ಈ ಮಗನನ್ನು ಕಳೆದುಕೊಳ್ಳುವಂತಹ ಒಂದು ಭಯ ಮಧ್ಯೆ ಸಿಲುಕಿಕೊಂಡಂತ ಇಬ್ರಾಹಿಂ ಕೊನೆಗೂ ದೇವನ ಆಜ್ಞೆಯನ್ನು ಉಲ್ಲಂಘಿಸುವುದು ಸಾಧ್ಯ ಇಲ್ಲ ಅಂತ ಹೇಳಿ ಮಗುವನ್ನು ಬಲಿಯರ್ಪಿಸ್ಲಿಕ್ಕೆ ಹೊರಡ್ತಾನೆ. ಆಗ ಅವನು ದೇವನು ಹೇಳ್ತಾನೆ, ಆ ಬಲಿ ಅರ್ಪಿಸ್ಲಿಕ್ಕಾಗಿ ಅವರನ್ನು ಕೊಯ್ಯಲಿಕ್ಕಾಗಿ ಕತ್ತಿನ ಅವರ ಕುತ್ತಿಗೆಯಲ್ಲಿ ಇಟ್ಟು ನೋಡಿದಾಗ ಅಲ್ಲಿ ಒಂದು ಮೇಕೆಯನ್ನು ಅಲ್ಲಾಹನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ. ಈಗ ಕೊಲೆ ಆಗಬಾರ್ದು, ಮಗುವಿನ ಕೊಲೆ ಆಗು, ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಮಾತ್ರ ನಾನು ಇದನ್ನು ಒಂದು ಇದು ಮಾಡಿದ್ದು. ಅದರಿಂದ ನೀನು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದಿ, ಮಗನನ್ನು ಬಲಿ ಅರ್ಪಿಸುವ ಅಗತ್ಯ ಇಲ್ಲ, ನನಗೆ ಬಲಿಯ ಮನುಷ್ಯನ ಬಲಿ ಅಗತ್ಯ ಇಲ್ಲ. ಅದೇ ರೀತಿ ಪ್ರಾಣಿಗಳದ್ದು ಕೂಡ ದೇವನಿಗೆ ಪ್ರಾಣಿಯ ಬಲಿ ಕೂಡ ಅಗತ್ಯ ಇಲ್ಲ. ಸರಿ, ದೇವನನ್ನು ಸಂತೃಪ್ತಿಗೊಳಿಸಲಿಕ್ಕೆ ನಾವು ಬಲಿ ಅರ್ಪಿಸುವುದಲ್ಲ. ನಾವು ಇವತ್ತು ಏನು ಈದುಲ್ ಅಜ್ಹಾ ಈ ಒಂದು ಆಚರಣೆ ಸಂದರ್ಭದಲ್ಲಿ ಪ್ರಾಣಿಯನ್ನು ಅದೊಂದು ಮಾಂಸ ಎಂಬ ನೆಲೆಯಲ್ಲಿ ನಾವು ದಬರು ಮಾಡಿ ಅದನ್ನು ಕೊಯ್ದು ಬಡವರಿಗೆ ನಾವು ಹಂಚುತ್ತಾ ಇದ್ದೇವೆ. ಮಾಂಸವನ್ನು ಹಂಚುತ್ತಿದ್ದೇವೆ, ಬಡವರು ಮಾಂಸ ತಿನ್ನಲಿ ಅಂತ ಎಂಬ ಉದ್ದೇಶದಿಂದ. ಅಲ್ಲದೆ ದೇವನಿಗೆ ನಾವು ಬಲಿ ಅರ್ಪಿಸುವುದಲ್ಲ. ದೇವನಿಗೆ ಪವಿತ್ರವಾದಂತಹ ಕುರ್ಆನ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನೀವು ಕೊಯ್ಯುವಂತಹ ಬಲಿ ಮೃಗದ ರಕ್ತವಾಗಲಿ ಮಾಂಸವಾಗಲಿ ದೇವನಿಗೆ ಸಲ್ಲುವುದಿಲ್ಲ. ಪವಿತ್ರವಾದಂತಹ ಕುರ್ಆನ್ನಲ್ಲಿ ಹಾಗೆ ಹೇಳಿದೆ, ನೀವು ಬಲಿ ಅರ್ಪಿಸುವಂತಹ ಮೃಗದ ಮಾಂಸವು ಅಥವಾ ರಕ್ತವು ದೇವನಿಗೆ ಸಲ್ಲುವುದಿಲ್ಲ. ನಿಮ್ಮಿಂದ ಉಂಟಾಗುವಂತಹ ಭಯಭಕ್ತಿ ಏನಿದೆಯೋ ಅದು ದೇವನಿಗೆ ಸಲ್ಲುತ್ತದೆ ಅಂತ ಹೇಳಿ ಕುರ್ಆನ್ನಲ್ಲಿ ಹೇಳಿದೆ. ಅದನ್ನ ನಾವು ಇವತ್ತು ಈ ಒಂದು ಬಲಿ ಅರ್ಪಿಸುವುದು ದೇವನ ಸಂತೃಪ್ತಿಗೆ ಬೇಕಾಗಿ ಮಾತ್ರ ಅಂತ ಹೇಳಿದ್ರೆ ದೇವನಿಗೆ ನಮ್ಮ ಈ ಬಲಿಯ ಅಗತ್ಯ ಇಲ್ಲ. ಈ ಬಲಿ ಅಂತ ಹೇಳಿದ್ರ ಉದ್ದೇಶ ಬಡವರಿಗೆ ನಾವು ಪ್ರಾಣಿಗಳನ್ನು ಕೊಯ್ದು ಅದರ ಮಾಂಸ ವಿತರಣೆ ಮಾಡುವುದು. ಖಂಡಿತ ವರ್ಷದಲ್ಲಿ ಈಗ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪ್ರಾಣಿಗಳನ್ನು ಕೊಳ್ಳುವುದು ಸರಿಯಾ ಅಂತ ಹೇಳಿ.
ನಿಜವಾಗಿಯೂ ನಿರುಪಯುಕ್ತವಾದ ಪ್ರಾಣಿಗಳನ್ನು ಕೊಳ್ಳುವುದು, ಅದೊಂದು ಮಾಂಸಕ್ಕಾಗಿ ಅದನ್ನು ಕೊಯ್ದು ದಬಾಯಿ ಮಾಡಿ ತಿನ್ನುವುದು, ಅದಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ ಪ್ರಕೃತಿಯಲ್ಲಿ, ಅದಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ. ಹೌದು ಹೌದು. ಪ್ರಾಣಿಗಳನ್ನು ಕೊಲ್ಲಬಾರ್ದು ಅಂತ ಹೇಳಿದ್ರೆ ಈಗ ನೋಡಿ, ಮೀನು ಕೂಡ ಹಿಡಿಯಬಾರ್ದು, ಅದು ಒಂದು ಜೀವ ಅಲ್ವಾ. ಕೋಳಿ ಕೂಡ ತಿನ್ನಬಾರ್ದು, ಕೊಳ್ಳಬಾರ್ದು, ಅದು ಒಂದು ಜೀವ ಅಲ್ವಾ. ಕೋಳಿ ಕೂಡ ತಿನ್ನಬಾರ್ದು, ಕೋಳಿ ಕೂಡ ತಿನ್ನಬಾರ್ದು ಅಂತ ಹೇಳ್ಬಹುದು. ಹಾಗಾದ್ರೆ ಅದಲ್ಲ, ಇದು ಇವತ್ತು ಈ ರಾಜಕೀಯಕ್ಕೆ ಬೇಕಾಗಿ ಇವತ್ತು ಏನು ಈ ಪ್ರಾಣಿಗಳನ್ನು ಏನು ನಾವು ಗೋವುಗಳನ್ನು ಎಮ್ಮೆ ಕೋಣ ಇದನ್ನು ಹತ್ಯೆ ಕೊಯ್ಯುವುದನ್ನು ಅದೊಂದು ರಾಜಕೀಯಗೊಳಿಸಿ ಏನೋ ಮಾಡ್ತಾ ಇದ್ದಾರೆ. ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರುವಂತಹ ಒಂದು ವಿಷಯ, ಬೇರೆ ಜಗತ್ತಿನ ಯಾವ ಕಡೆ ಈ ಒಂದು ಇಶ್ಯೂ ಇಲ್ಲ. ಆದ್ದರಿಂದ ನಾನು ಇವತ್ತು ದಯವಿಟ್ಟು ನನ್ನ ಹಿಂದೂ ಧರ್ಮೀಯ ಬಾಂಧವರೊಟ್ಟಿಗೆ ದಯವಿಟ್ಟು ನಾನು ಕಳಕಳಿಯಿಂದ ಅವರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ಈ ಒಂದು ಇಶ್ಯೂವನ್ನು ಕೊನೆಗೊಳಿಸಬೇಕು. ನಾವೆಲ್ಲ ಸೇರಿ ಹಿಂದೂ ಧರ್ಮೀಯದ ಸ್ವಾಮೀಜಿಗಳು, ಮುಸ್ಲಿಂ ಧರ್ಮದ ಮೌಲಾನಿಗಳೆಲ್ಲ ಒಟ್ಟು ಕುಳಿತು ಒಂದು ಇದರ ಬಗ್ಗೆ ಒಂದು ಇತ್ಯರ್ಥ ಮಾಡ್ಬೇಕು. ಇದನ್ನು ಏನು ಇದರ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಖಂಡಿತವಾಗಿ ಹಿಂದೂ ಧರ್ಮದಲ್ಲಿ ಹಾಗೆ ಹೇಳಲಿಲ್ಲ, ಏನು ಪ್ರಾಣಿಗಳನ್ನು ಕೊಯ್ಯಬಾರದು ಅಂತ ಹೇಳಿ, ಗೋವುಗಳನ್ನು ಹತ್ಯೆ ಮಾಡಬಾರದು ಅಂತ ಹಿಂದೂ ಧರ್ಮದ ಯಾವುದೇ ಪ್ರಾಣಗಳಲ್ಲಿ ಹೇಳಿಲ್ಲ ಅಂತ ಹೇಳಿದವರು ಹೇಳ್ತಾರೆ. ಅಂಬೇಡ್ಕರ್ ಅವರು ಕೂಡ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ನಮ್ಮ ಕರಾವಳಿಯಲ್ಲಿ ಆಕೆಯಿಂದ ಉಂಟಾಗುವಂತಹ ಏನು ಕೋಮುಗಳ ಹಲ್ಲೆ ಹುಟ್ಟಿ ಏನು ಗೋವಿನ ಹೆಸರಲ್ಲಿ ಮಾಡುವಂತಹ ಈ ರಾಜಕೀಯ ಕೊನೆಗೊಳ್ಳಬೇಕು. ಖಂಡಿತ ನಮ್ಮ ಈ ಒಂದು ಸ್ವಾಮೀಜಿಗಳು ಮೌಲಾನಗಳು ಕುಳಿತು ಮಾತಾಡಿದ್ರೆ ಈಗ ವಿಶ್ವಾಸಗೊಳ್ಳುವಂತ ವಿಷಯ ಮಾತ್ರ ಇದರಲ್ಲಿ ಇರುವುದು. ಯಾರು ಕೂಡ ದೇಶದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು, ದೇಶದ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಟುಕೊಂಡು ಈ ಬಗ್ಗೆ ರಾಜಕೀಯ ಮಾಡದೆ, ಈ ಧರ್ಮದ ಈ ಭಾವನೆಗಳನ್ನು ರಾಜಕೀಯಕ್ಕೆ ತರದೆ ಒಳ್ಳೆ ರೀತಿಯಲ್ಲಿ ದೇಶವನ್ನು ಮುನ್ನಡೆಸಲಿಕ್ಕೆ ಸಿದ್ಧರಾಗಬೇಕು ಎಲ್ಲ ರಾಜಕಾರಣಿಗಳು ಕೂಡ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಈ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಇದು ಧರ್ಮಿಯವರೇ ಇವತ್ತು ಒಟ್ಟು ಆಚರಣೆ ಯಾವ ರೀತಿ ಇತ್ತು? ಯಾಕಂದ್ರೆ ನಾವು ಕೋವಿಡ್ ನ ಒಂದು ನಿಯಮಾವಳಿಗಳನ್ನು ಪಾಲಿಸಬೇಕು ಅಂತ ಕೂಡ ಸರ್ಕಾರ ಹೇಳಿತ್ತು. ನಿಯಮಗಳನ್ನು ಪಾಲಿಸಿ ಎಲ್ಲ ಮಸೀದಿಗಳಲ್ಲೂ ಡಿಸ್ಟೆನ್ಸ್ ಪಾಲಿಸಿ, ಮುಖವಾಡವನ್ನು, ಮಾಸ್ಕ್, ಸ್ಯಾನಿಟೈಸರ್ ಎಲ್ಲವನ್ನು ಯೂಸ್ ಮಾಡುತ್ತಾ ಎಲ್ಲ ಕಡೆಯಲ್ಲೂ ಕೂಡ ನಾವು ಈಗ ಆಚರಿಸಿದ್ದೇವೆ ಸರಳವಾಗಿ ಒಳ್ಳೆ ರೀತಿಯಲ್ಲಿ. ಯಾವುದೇ ಈ ನಮ್ಮ ಒಂದು ಹಬ್ಬದ ಕಾರಣದಿಂದಾಗಿ ಕೋವಿಡ್ ಹೆಚ್ಚಾಗುವ ಯಾವುದೇ ಸಂಭವ ಇಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು. ಮಾತ್ರ ಅಲ್ಲ, ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ದಿಟ್ಟವಾದಂತಹ ಒಂದು ಕ್ರಮವನ್ನು ಅವರು ಕೈಗೊಂಡಿದ್ದಾರೆ. ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ಈ ಯಡಿಯೂರಪ್ಪರವರ ಏನು ಈ ಕ್ರಮ ಇದೆ, ವಿಶ್ವಾಸಿಗಳಿಗೆ, ಸತ್ಯ ವಿಶ್ವಾಸಿಗಳಿಗೆ, ಮುಸಲ್ಮಾನರಿಗೆ, ಹಿಂದೂಗಳು ಎಲ್ಲರಿಗೂ ಅವರವರ ದೇವಸ್ಥಾನ ಮಸೀದಿಗಳನ್ನು ತೆರೆದುಕೊಂಡು ಅವರಿಗೆ ಆರಾಧನೆ ಸಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತ ಯಡಿಯೂರಪ್ಪರಿಗೆ ನಾನು ಅಭಿನಂದನೆಯನ್ನು ನಮ್ಮ ಧರ್ಮದ, ನಮ್ಮ ಧರ್ಮೀಯರ ಪರವಾಗಿ, ನಮ್ಮ ಜಾತಿಯ ಪರವಾಗಿ, ಮುಸಲ್ಮಾನರ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಕೂಡ ಈಗ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಧರ್ಮಿಯವರೇ, ಧನ್ಯವಾದಗಳು ತಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು SB ಮೊಹಮ್ಮದ್ ಧರ್ಮಿ ಅವರ ಅಭಿಪ್ರಾಯಗಳು. ಇವತ್ತು ಬಕ್ರೀದ್ ಆಚರಣೆಯನ್ನು ತಕ್ಕ ಮಟ್ಟಿಗೆ ಏನು ಸರಳವಾಗಿ ಮತ್ತು ಏನು ಎಲ್ಲ ಕೋವಿಡ್ ನಿಯಮಾವಳಿಗಳನ್ನು, ಪ್ರೋಟೋಕಾಲ್ಗಳನ್ನು ಪಾಲಿಸಿಕೊಂಡು ಎಲ್ಲ ಕಡೆ ನಾವು ಆಚರಿಸಿದೆವು ಅನ್ನುವಂಥ ವಿಚಾರವನ್ನು ಅವರು ಗಮನಕ್ಕೆ ತಂದರು. ಮತ್ತು ಪ್ರಾಣಿ ಬಲಿಯ ವಿಚಾರವನ್ನು ಕೂಡ ಅವರು ಹೇಳುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು ಏನು ಧರ್ಮ ಅಥವಾ ಧರ್ಮಗ್ರಂಥಗಳೇ ಇರ್ಬೋದು ಅಥವಾ ಯಾವುದೇ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅದು ಆ ಒಂದು ದಿನದಲ್ಲಾದರೂ ಬಡವರಿಗೆ ಮಾಂಸಾಹಾರ ಸಿಗಲಿ ಅನ್ನುವ ಕಾರಣಕ್ಕಾಗಿ ಅನ್ನುವಂಥ ಒಂದು ಸದುದ್ದೇಶದಿಂದ ಅವತ್ತು ಬಲಿ ಕೊಡುವಂಥ ಒಂದು ವಿಚಾರವನ್ನು ಮಾಡಿಕೊಂಡು ಬರಲಾಗಿತ್ತು ಅನ್ನುವಂಥದ್ದು. ಬಕ್ರೀದ್ ತುಂಬ ಏನು ಶಾಂತಿಯುತವಾಗಿ ಮತ್ತು ತುಂಬ ಸೌಹಾರ್ದಯುತವಾಗಿ ಮತ್ತು ಎಲ್ಲ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಶಿಸ್ತುಬದ್ಧವಾಗಿ ಇವತ್ತು ಆಚರಿಸಿರುವುದನ್ನು ನಾವು ನೋಡಿದ್ದೇವೆ. ಬಹುಶಃ ಮುಂದೆ ನಾನು ಈಗಾಗಲೇ ಹೇಳಿದಾಗೆ ಏನು ಆಷಾಢ ಮಾಸ ಕಳೆದ ತಕ್ಷಣಕ್ಕೆ ಏನು ಕರಾವಳಿಯಲ್ಲಿ ಅಥವಾ ನಮ್ಮ ತುಳುನಾಡಿನಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳು ಆರಂಭವಾಗುತ್ತೆ ಅಥವಾ ಅಂತಹ ಸಂದರ್ಭದಲ್ಲಿ ಕೂಡ ಇದೊಂದು ಮಾದರಿಯಾಗಬೇಕು. ಯಾಕಂತ ಹೇಳಿದ್ರೆ ಕೋವಿಡ್ ಅಥವಾ ಏನು ಕೊರೋನಾ ವೈರಸ್ ಅನ್ನುವಂಥದ್ದು ಅದು ತತ್ಕ್ಷಣಕ್ಕೆ ಈ ನಮ್ಮ ಭೂಮಿಯನ್ನು ಅದು ಬಿಟ್ಟು ಹೋಗುವುದಿಲ್ಲ, ಅದು ತೆರಳುವುದಿಲ್ಲ. ವೈದ್ಯರು ಸಂಶೋಧನೆಗಳು ಹೇಳಿರುವಂಥ ವಿಚಾರ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಮುನ್ನೆಚ್ಚರಿಕೆ ಅಥವಾ ಏನು ಕೋವಿಡ್ ಸಂಬಂಧಪಟ್ಟಂಥ ಮುನ್ನೆಚ್ಚರಿಕೆಗಳನ್ನು ಅದು
ನಮ್ಮ ಜೀವನದಲ್ಲಿ 1-2-3 ವರ್ಷ ಅದನ್ನು ಪಾಲಿಸಿಕೊಂಡು ಬರಲೇಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ನಾವು ಇಲ್ಲಿ ವಿಜುವಲಲ್ಲಿ ಕೂಡ ನೋಡ್ತೇವೆ, ಬಾರಿ ಒಂದು ಎಲ್ಲರೂ ಅಂತರವನ್ನು ಕಾಪಾಡಿಕೊಂಡು ಕುಳಿತುಕೊಂಡು ಪ್ರಾರ್ಥನೆ ಮಾಡುವುದನ್ನು ತುಂಬ ಶಿಸ್ತುಬದ್ಧವಾಗಿ. ಎಸ್, ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಹಮ್ಮದ್ ಕುಂಜಿ ಅವರು, ಶಾಂತಿ ಪ್ರಕಾಶನದ ಮಹಮ್ಮದ್ ಕುಂಜಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಂಜಿ ಅವರೇ. ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಎಸ್, ಈಗ ಈ ಒಂದು ಬಕ್ರೀದ್ ಸಂದರ್ಭದಲ್ಲಿ ನೀವು ನಾಡಿಗೆ ಹೇಳುವಂತ ಮಾತು, ಜನತೆಗೆ ಹೇಳುವಂತ ಮಾತು, ನಿಮ್ಮ ಸಂದೇಶ. ಎಲ್ಲರಿಗೂ ಈದ್ ಉಲ್ ಅದ್ಹಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈದ್ ತ್ಯಾಗ, ಸಮರ್ಪಣೆ, ಮಾನವ ಕುಲದ ಏಕತೆ, ಮಾನವ ಸಮಾನತೆ, ಈ ಎಲ್ಲ ಸಂದೇಶಗಳೊಂದಿಗೆ ಆಚರಿಸಲ್ಪಡುವಂತಹ ಒಂದು ಹಬ್ಬವಾಗಿದೆ. ಪ್ರವಾದಿ ಇಬ್ರಾಹಿಮರ ಸ್ಮರಣೆ ಈದ್ ಹಬ್ಬ. ಹೌದು. ಪ್ರವಾದಿ ಇಬ್ರಾಹಿಮರನ್ನು ಮಾನವ ನಾಗರಿಕತೆಯ ಪಿತಾಮಹ ಅಂತ ಅವರು ಗುರುತಿಸಲ್ಪಡ್ತಾರೆ. ಅಂದ್ರೆ ಜಗತ್ತಿನ ಎಲ್ಲ ಧರ್ಮೀಯರು ಇಬ್ರಾಹಿಮರನ್ನು ಗೌರವಿಸ್ತಾರೆ. ಹೌದು. ಜಗತ್ತಿನ ಎಲ್ಲ ಧರ್ಮಗಳ ಬೇರು ಇಬ್ರಾಹಿಮರನ್ನು ತಲುಪ್ತದೆ. ಮತ್ತು ಜಗತ್ತಿನ ಎಲ್ಲ ಪ್ರಮುಖ ಧರ್ಮೀಯರೊಂದಿಗೆ ಧರ್ಮೀಯರಿಗೆ ಯಾವುದೋ ಒಂದು ರೀತಿಯ ಕನೆಕ್ಷನ್ ಹಜರತ್ ಇಬ್ರಾಹಿಮರೊಂದಿಗೆ ಖಂಡಿತವಾಗಿಯೂ ಇದೆ. ಆದ್ದರಿಂದ ಇಬ್ರಾಹಿಮರ ಸ್ಮರಣೆಯಲ್ಲಿ ನಡೆಯುವಂತಹ ಈದ್ ಉಲ್ ಅದ್ಹಾ ಮಾನವ ಕುಲದ ಏಕತೆ, ಮಾನವ ಸಮಾನತೆ, ಮಾನವ ಭ್ರಾತೃತ್ವ ಇವೆಲ್ಲದ ಉದಾತ್ತವಾದ ಸಂದೇಶಗಳ ಹಬ್ಬವಾಗಿದೆ. ಮತ್ತು ಈ ಹಬ್ಬ ಹಜ್ಜಿನ ಹಿನ್ನೆಲೆಯಲ್ಲಿ ಆಚರಿಸಲ್ಪಡುವ ಹಬ್ಬ. ಹಜ್ ಕೂಡ ಜಗತ್ತಿನ ವಿವಿಧ ದೇಶಗಳಿಂದ ಬಂದಂತಹ ಜನರು ಒಂದೇ ಘೋಷಣೆ, ಒಂದೇ ರೀತಿಯ ವಸ್ತ್ರಧಾರಣೆ, ಒಂದೇ ರೀತಿಯ ಕರ್ಮಗಳ ಮೂಲಕ ಹಜ್ ನಿರ್ವಹಿಸುವಾಗ ಅದು ವಿಶ್ವ ಮಾನವೀಯತೆಯ, ವಿಶ್ವ ಭ್ರಾತೃತ್ವದ, ಮಾನವ ಸಮಾನತೆಯ ಬಹಳ ದೊಡ್ಡ ನಿದರ್ಶನ. ಈ ಸಂದರ್ಭದಲ್ಲಿ ಎಲ್ಲ ನಾಡಿನ ಎಲ್ಲ ಕನ್ನಡ ಜನತೆಗೆ ನಮ್ಮ ಹೃದಯಗಳನ್ನು ಬೆಸೆಯಲಿ ಈದ್ ಹಬ್ಬ. ಅದೇ ರೀತಿ ಪ್ರವಾದಿ ಅಬ್ರಹಾಮರ ಒಂದು ದೊಡ್ಡ ಪ್ರಾರ್ಥನೆ ಎಂದರೆ, ನಮ್ಮ ದೇಶವನ್ನು ನೀನು ಶಾಂತಿಯ ನಾಡನ್ನಾಗಿ ಮಾಡು, ಸಮೃದ್ಧಿಯ ನಾಡನ್ನಾಗಿ ಮಾಡು ಅಂತ ಅವರು ಪ್ರಾರ್ಥಿಸಿದ್ರು. ಅದಕ್ಕಾಗಿ ಅವರು ಕೆಲಸವೂ ಮಾಡಿದ್ರು. ಈದ್ ಹಬ್ಬ ನಮ್ಮ ದೇಶದ ಶಾಂತಿಗಾಗಿ, ನಮ್ಮ ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡಬೇಕು ಎಂಬ ಜವಾಬ್ದಾರಿಯನ್ನು ನೆನಪಿಸುವ ಹಬ್ಬವೂ ಆಗಿದೆ. ಈ ನಿಟ್ಟಿನಲ್ಲಿ ಈದ್ ಹಬ್ಬ ನಮ್ಮ ಮನಸ್ಸುಗಳನ್ನು ಸ್ವಚ್ಛಗೊಳಿಸಲಿ, ನಮ್ಮ ಹೃದಯಗಳನ್ನು ಬೆಸೆಯಲಿ, ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ನಮಗೆ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ ಎಲ್ಲರಿಗೂ ಈದ್ ಉಲ್ ಅದ್ಹಾ ಹಬ್ಬದ ಶುಭಾಶಯಗಳು. ಎಸ್ ಇದು ಮೊಹಮ್ಮದ್ ಕುಂಜಿ ಅವರೇ. ಈ ನಡುವೆ ಇವತ್ತು ಏನು ಕೋವಿಡ್ನ ಒಂದು ಮುನ್ನೆಚ್ಚರಿಕೆಯ ಸಂದರ್ಭದಲ್ಲಿ ಎಲ್ಲ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಅಥವಾ ಒಟ್ಟು ಎಲ್ಲ ಒಂದು ಪ್ರೋಟೋಕಾಲ್ಗಳನ್ನು ಪಾಲಿಸಿಕೊಂಡು ಈ ಒಂದು ಆಚರಣೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಸದಾಶಯ ಕೂಡ ಆಗಿತ್ತು. ನಾವು ಕೂಡ ನೋಡುವಂಥ ಪ್ರಾರ್ಥನೆ ಬೇರೆ ಬೇರೆ ವಿಜುವಲ್ಗಳಲ್ಲಿ ಕೂಡ, ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ತುಂಬ ಒಂದು ಶಿಸ್ತುಬದ್ಧವಾಗಿ ಆ ಎಲ್ಲ ಪ್ರೋಟೋಕಾಲ್ಗಳನ್ನು ಪಾಲಿಸಿಕೊಂಡು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಎಲ್ಲ ಮಸೀದಿಗಳಲ್ಲಿ ಕೂಡ ಕಳೆದ ಒಂದು ವಾರದಿಂದಲೇ ನಾವು ಅನೌನ್ಸ್ ಮಾಡ್ತಾ ಇದ್ದೆವು. 50% ಜನರಿಗೆ ಮಾತ್ರ ಮಸೀದಿಗಳಲ್ಲಿ ಅವಕಾಶ ಇತ್ತು. ವಯಸ್ಸಾದವರಿಗೆ, ಆಮೇಲೆ ಮಕ್ಕಳಿಗೆ, ಮಹಿಳೆಯರಿಗೆ ಈ ಸಲ ಯಾವ ಮಸೀದಿಗಳಲ್ಲಿ ಅವಕಾಶ ಇರಲಿಲ್ಲ. ಯಾವುದು ಕೋವಿಡ್ ಪ್ರೋಟೋಕಾಲ್ ಇದೆ, ಹಸ್ತಲಾಘವ ಮಾಡುವುದು, ಪರಸ್ಪರ ಅಪ್ಪುವಿಕೆ, ಇದೆಲ್ಲ ಈ ದಿನ ಒಂದು ಸಂಸ್ಕಾರ. ಆದರೆ ಈ ಸಂದರ್ಭದಲ್ಲಿ ಯಾವ ಮಸೀದಿಗಳಲ್ಲಿ ಯಾವುದೂ ಇರಲಿಲ್ಲ. ಎಲ್ಲ ಮಸೀದಿಗಳಲ್ಲೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಧರಿಸಿ, ಎಲ್ಲ ಮಸೀದಿಗಳಲ್ಲೂ ಸ್ಯಾನಿಟೈಸರ್ ಕೂಡ ಇಡಲಾಗಿತ್ತು. ಒಟ್ಟಿನಲ್ಲಿ ಗರಿಷ್ಠ ಸರ್ಕಾರದ ಆದೇಶಗಳನ್ನು ಪಾಲಿಸಲು ಎಲ್ಲ ಕಡೆಗಳಲ್ಲೂ ಪ್ರಯತ್ನಿಸಲಾಗಿದೆ ಮತ್ತು ಬಹಳ ಒಳ್ಳೆಯ ಬೆಳವಣಿಗೆ ಕೂಡ ಇದೆ. ಬಹುಶಃ ಮುಂದೆ ತುಳುನಾಡಿನಲ್ಲಿ ಬರುವಂತ ಎಲ್ಲ ಉತ್ಸವ, ಹಬ್ಬ ಹರಿದಿನಗಳಿಗೆ ಕೂಡ ಒಂದು ಮಾದರಿ ಆಗಬಹುದಾದಂತ ಒಂದು ಏನು ಕಾರ್ಯಕ್ರಮ ಅಂತ ಹೇಳ್ತೀರಿ? ಖಂಡಿತ ಖಂಡಿತ. ಎಸ್ ಥ್ಯಾಂಕ್ ಯು ಮೊಹಮ್ಮದ್ ಕುಂಜಿ ಅವರೇ, ಧನ್ಯವಾದಗಳು. ಇದು ಮೊಹಮ್ಮದ್ ಕುಂಜಿ ಅವರು, ಶಾಂತಿ ಪ್ರಕಾಶನದ ಹಿರಿಯರು. ಬಕ್ರೀದ್ ಹಬ್ಬವನ್ನು ಕರಾವಳಿಯಾದ್ಯಂತ ಯಾವ ರೀತಿಯಾಗಿ ಸಂಭ್ರಮದಿಂದ ಸರಳವಾಗಿ ಆಚರಿಸಲಾಯಿತು ಅನ್ನೋದನ್ನು ನಾವು ನೋಡಿದೆವು.